ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಮತ್ತೆ ನಮ್ಮ ಜೊತೆ ವಿದ್ಯಾ ಶೆಣೆ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ಖುಷಿ ಆಗ್ತಾ ಇದೆ ಬರಲಿಕ್ಕೆ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆ ಇವತ್ತು ಏನು ಮಾಡ್ತಿದ್ದೀರಾ? ಆಲೂಗಡ್ಡೆ ಹಸಿ ಬಟಾಣಿ ಗಸಿ, ಅದಕ್ಕೆ ನಾವು ಅಂಬಟ್ ಅಂತ ಹೇಳೋದು ನಮ್ಮ GSB ಕೊಂಕಣಿಯಲ್ಲಿ. ಮತ್ತೆ ಎಲ್ಲರೂ ಹೇಳುವ ಹಾಗೆ ಒಂದು ಹಸಿ ಬಟಾಣಿ ಗಸಿ ಅಂತ ಮಾಡಿದೆ. ಈಗ ಗಸಿ ಆಲೂಗಡ್ಡೆ ಮಿಕ್ಸ್ ಮಾಡಿ. ಹಸಿ ಬಟಾಣಿ ಎಲ್ಲ ಕಡೆ ಈಗ ಸಿಗುತ್ತಲ್ಲ, ಈಗ ಸಿಗ್ತಾ ಉಂಟು. ಇಲ್ಲದ್ರೆ ಅದು ಇದು ಮಾಡ್ತಾರೆ ರಾ, ಈಗ ಸಿಗುದು ಈಗ ಮಾತ್ರ ನವೆಂಬರ್ ಟು ಮಾರ್ಚ್. ಅದರದ್ದು ಗಸಿ. ಓಕೆ, ಊಟಕ್ಕಾಗುವ, ಊಟಕ್ಕೆಲ್ಲ ಒಳ್ಳೆದಾಗ್ತಲ್ಲ. ಓಕೆ, ಮತ್ತೆ ಒಂದು ಈವ್ನಿಂಗ್ ಕುಡಿಯುವ ಹಾಗೆ ಜ್ಯೂಸ್, ರಾಯಲ್ ಫಲೂದಾ. ರಾಯಲ್ ಫಲೂದಾ, ರಾಯಲ್ ಫಲೂದಾ, ಕಸ್ಟರ್ಡ್ ಫಲೂದಾ, ಇಲ್ಲದ್ರೆ ರಾಯಲ್ ಫಲೂದಾ. ರಾಯಲ್ ಫಲೂದಾ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೆಡಿ ಮಾಡಿ ಬಂದಿದ್ದೇನೆ. ಓಕೆ, ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ನಾವೀಗ ಏನು ಮಾಡಬೇಕು? ಅಡುಗೆ ಮನೆಗೆ ಹೋಗಿ. ಓಕೆ, ಬನ್ನಿ ಹೋಗೋಣ. ಎಸ್ ಮ್ಯಾಮ್, ನಾವೀಗ ಅಡುಗೆ ಮನೆಗೆ ಬಂದೈತಿ. ಈಗ ಫಸ್ಟಿಗೆ ಯಾವ್ದು ಮಾಡು ಅಂತೇಳಿ ನೀವು? ಹಸಿ ಬಟಾಣಿ ಗಸಿ, ಆಲೂಗಡ್ಡೆ ಹಾಕಿ ಬಟಾಣಿ ಗಸಿ. ಆಲೂಗಡ್ಡೆ ಕೂಡ ಹಾಕ್ತೀರಲ್ಲ? ಓಕೆ, ಫಸ್ಟ್ ಎಂತ ಬೇಕು ಅದಕ್ಕೆ? ಈಗ ಅದನ್ನು ಫಸ್ಟ್ ಒಂದು ಇದು ಮಾಡಲಿಕ್ಕೆ ಕುಕ್ಕರ್ ಬೇಕಲ್ಲ? ಕುಕ್ ಮಾಡಲಿಕ್ಕೆ ಕುಕ್ಕರ್ ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರಿನಲ್ಲಿ ಬಟಾಣಿ ಸೋಪ್ ಮಾಡಿ. ಹಾಗಾದ್ರೆ ನಾವು ಫಸ್ಟಿಗೆ ಈಗ ಒಲೆ ಉರಿಸಬೇಕಲ್ಲ. ನಾವು ನೀರು ಹಾಕಿ ಸ್ವಲ್ಪ ಅರ್ಧ ಲೀಟರ್ನಷ್ಟು ನೀರು. ನಾವು ಸ್ವಲ್ಪ ಮಾಡೋದ ಕಾರಣ ಚಿಕ್ಕ ಕುಕ್ಕರ್ 10-20 ಜನರಿಗೆ ಮಾಡಿದ್ರೆ ದೊಡ್ಡ. ಅರ್ಧ ಲೀಟರ್ ಬೇಕಾ? ಅರ್ಧ ಲೀಟರ್ ಸಾಕು. ಸಾಕಾ? ಇದಕ್ಕೆ ನಾವು ಬಟಾಣಿಯನ್ನು ಹಾಕೋದು. ಓಕೆ, ನೀವು ಇದು ಹಸಿ ಬಟಾಣಿ ಇದರೊಟ್ಟಿಗೆ ಆಲೂಗಡ್ಡೆಯನ್ನು ಹಾಕೋದು. ಹಾಗೆ ಹಾಕೋದಲ್ಲ? ಆಮೇಲೆ ನಾವು ಸಿಪ್ಪೆ ತೆಗೆದು ಸ್ಟೀಮ್ ಆದ ನಂತರ ಇದನ್ನು ಲಿಡ್ ಮಾಡಿ ಇದಕ್ಕೊಂದು 2 ವಿಸಿಲ್ ಬರುವವರೆಗೆ ಒಂದು 10 ನಿಮಿಷ ಬೇಕಾಗ್ತದಲ್ಲ. ಆಗ ನಾವು ಒಂದು ಮಿಕ್ಸಿ ಮಾಡಿ ಮಸಾಲೆ ಮಾಡಿ ರೆಡಿ ಮಾಡಬೇಕು. ಮಸಾಲೆಗೆ ರೆಡಿ ಮಾಡಬೇಕಾದ್ರೆ ಗ್ರೇಟೆಡ್ ಕೋಕೋನಟ್ ಫಸ್ಟ್ ಹಾಕೋ. ಇಡೀ ಒಂದು ಕೋಕೋನಟ್ ಸಹ ಹಾಕ್ಬೋದು, ಅರ್ಧ ಕೋಕೋನಟ್ ಸಹ ಹಾಕ್ಬೋದು. ನಾನದು ಅರ್ಧ ಕೋಕೋನಟ್ ಹಾಕಿದ್ದೇನೆ. ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ದಪ್ಪ ಕೆಲವರಿಗೆ ಇದು ಬೇಕಾಗ್ತದೆ. ಅದೇ ತೆಂಗಿನಕಾಯಿ ಜಾಸ್ತಿ ಅರ್ಧ. ಸ್ವಲ್ಪ ನಾವು ಈರುಳ್ಳಿ ಸಹ ಮಿಕ್ಸ್ ಮಾಡಲಿಕ್ಕಿದೆ. ಸ್ವಲ್ಪ ಈರುಳ್ಳಿ ಒಗ್ಗರಣೆ. ಇದು ಹುಣಸೆ ಹಣ್ಣು. ಇದು ರೋಸ್ಟೆಡ್ ರೆಡ್ ಚಿಲ್ಲಿ 5ರಿಂದ 6. ಖಾರ ಇರುತ್ತಾ? ಹೌದು, ಜಾಸ್ತಿ ಖಾರ ಇರುತ್ತೆ. ಸ್ವಲ್ಪ ಉಪ್ಪು, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಲಾಸ್ಟಿಗೆ ಒಗ್ಗರಣೆ. ಅದು ಮತ್ತೆ ಅದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಬೇಕಾ? ಸಾಕು.
ನುಣ್ಣಗೆ ರುಬ್ಬಿದಷ್ಟು ಒಳ್ಳೇದು, ಆದ್ರೆ ಇದು ಆಯ್ತಂತ ಕಾಣುತ್ತೆ. ಹೌದೌದು, ಅಂದ್ರೆ ಚಿಕ್ಕ ಜಾರಲ್ಲಿ ಬೇಗ ಸಣ್ಣ ಆಗುದಲ್ಲ. ಸಾಕಾ? ಸಾಕು. ಆಗ್ಬೇಕಾ ಸ್ವಲ್ಪ? ಸಾಕು ಸಾಕು ಆಗಿದೆ. ಇದೀಗ ವಿಸಿಲ್ ಬರ್ಲಿಕ್ಕೆ ಆಯ್ತಲ್ಲ. ಇವಾಗ ಸಾಧಾರಣ ಬೆಂದಿದೆ, ಬೆಂದಿರ್ಬೋದಲ್ಲ? ಅದು ಆಫ್ ಮಾಡಿ. ಅದಕ್ಕೆ ಪುನಃ ಆರ್ಬೇಕಲ್ಲ, ಪುನಃ ಒಂದು 5 ನಿಮಿಷ ವೇಟ್ 5 ನಿಮಿಷ ಬೇಕಲ್ಲ. ಓಕೆ, ಇತ್ತೀಚೆಗೆ ಮಹಿಳಾ ದಿನ ಎಲ್ಲ ಕಳೀತು, ನೀವೇನಾದ್ರೂ ಸ್ಪೆಷಲ್ ಪ್ರೋಗ್ರಾಮ್ ಏನಾದ್ರು? ತುಂಬಾ ಕಡೆ ಪ್ರೋಗ್ರಾಮ್ ಇತ್ತು. ಹೋಗಿದ್ರಾ? ಹೋಗಿದ್ದೇನೆ. ಮಾಡಿದ್ರಿ? ಮಹಿಳೆಯರಿಗೆ ಇದೆ ರನ್ ಇತ್ತು, ಮ್ಯಾರಥಾನ್ ರನ್ ಇತ್ತು. ನಮ್ದೊಂದು ಯೋಗದಲ್ಲಿ ಯೋಗ ರನ್ ಇತ್ತು, ಯೋಗ ವಾಕ್ ಇತ್ತು. ಅದೆಲ್ಲ ನಿಮ್ದೊಂದು ಮಾರ್ನಿಂಗ್ ಯೋಗದಲ್ಲಿ ಅದಕ್ಕೆ ಯೋಗ ರನ್ ಅಂತ ಯೋಗ ರನ್ ಅಲ್ಲ. ಬೇರೆ ಏನು ಫಂಕ್ಷನ್ ಆತರ ಏನು ಅದೇ ಮಾಡ್ತಾರಲ್ಲ? ನಾನಿರೋದು ಯೋಗದಲ್ಲಿ ಮಾತ್ರ, ಅದಕ್ಕೆ ಯೋಗ ಫಂಕ್ಷನ್ ಮಾತ್ರ ಹೋದದ್ದು, ಬೇರೆದ್ರಲ್ಲಿ ಯಾವುದಿಲ್ಲ. ನಾವು ಏನ್ ಮನೆಯಲ್ಲಿ ಸ್ಪೆಷಲ್ ಏನ್ ಮಾಡಿಕೊಟ್ರಿ ಎಲ್ಲರಿಗೆ? ಮನೆಯಲ್ಲೆಲ್ಲ ಸ್ವೀಟ್ ಮಾಡುದು, ಶೀರಾ, ಗುಲಾಬ್ ಜಾಮೂನ್ ಹಾಗೆಲ್ಲ ಮಾಡಿಕೊಟ್ಟೆವು. ಈಗ ಇದನ್ನು ಓಪನ್ ಮಾಡುವ. ಓಕೆ, ಇದು ರೆಡಿ ಆಗಿದೆಲ್ಲ? ರೆಡಿ ಆಗಿದೆ, ಓಪನ್ ಮಾಡಿ ನೋಡುವ. ಓಕೆ, ಬೆಂದಿದೆ ಅಂತ ನೋಡಿ. ಆಲೂಗಡ್ಡೆ ಸಿಪ್ಪೆ ತೆಗಿಲಿಕ್ಕೆ ಒಂದು ಬಾಕಿ ಇದೆ, ಅದು ಬೆಂದ್ರೆ ರೆಡಿ ಆಗುತ್ತಲ್ಲ. ಕರೆಕ್ಟ್. ಬೆಂದಿದೆಯಲ್ಲ? ಅಷ್ಟು ಬೆಂದ್ರೆ ಸಾಕಲ್ಲ? ಸಾಕು, ಅಂದ್ರೆ ನಮ್ಗೆ ಇದು ಮಾಡ್ಲಿಕ್ಕೆ ಬರ್ಬೇಕು, ಹೋಲ್ ಮಾಡ್ಲಿಕ್ಕೆ. ಆಲೂಗಡ್ಡೆ ಬೆಂದ್ರೆ ನಮ್ಮ ಬಟಾಣಿ ಹೇಗೂ ಬೆಂದಿರುತ್ತೆ? ಬಟಾಣಿ ಹೇಗೂ ಆಲ್ರೆಡಿ ಬೆಂದಿರ್ತದೆ, 3 ವಿಸಿಲ್ ಒಳಗೆ ಬೆಂದಿರ್ತದೆ. ಇದನ್ನು ಕಟ್ ಮಾಡ್ಲಿಕ್ಕೆ ಒಂದು ನೈಫ್. ಪ್ಲೇಟ್ ಬೇರೆ ಬೇಕಾ? ಬೇಡ, ಇದರಲ್ಲಿ ಮಾಡುವ. ತುಂಬಾ ಜಾಸ್ತಿ ಆಲೂಗಡ್ಡೆ ಬೇಯಬಾರ್ದು. ಜಾಸ್ತಿ ಬೇಯಬಾರ್ದು, ಅಂದ್ರೆ ಹೋಲ್ ಮಾಡ್ಲಿಕ್ಕೆ ಸಿಗೋದಿಲ್ಲ, ಅದು ಆಲ್ರೆಡಿ ಹುಡಿ ಆಗ್ತದೆ. ಇಷ್ಟು ಸಾಕು. ಈಗ ನಾವು ಒಗ್ಗರಣೆಗೆ ಇಡೋದು. ಇದನ್ನ ಸೈಡ್ಗೆ ಇಟ್ಟು ಈರುಳ್ಳಿ ಒಗ್ಗರಣೆಗೆ ಒಂದು ಇದು ಬೇಕೀಗ, ಕಡಾಯಿ. ಬೇಕಲ್ಲ? ಒಲೆ ಉರಿಸಬೇಕು, ಆಮೇಲೆ ಕಡಾಯಿ ಇಡಬೇಕು, ಆಮೇಲೆ ಆಯಿಲ್ ಹಾಕಬೇಕಲ್ಲ? ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಹೆಲ್ದಿ ಆಯಿಲ್ ಅಲ್ಲ? ಹೆಲ್ದಿ ಆಯಿಲ್ ಸಾಕಾ? ಸಾಕು. ನೀವು ಒಗ್ಗರಣೆಗೆ ಖಾಲಿ ಈರುಳ್ಳಿ ಒಂದೂವರೆ ಈರುಳ್ಳಿ, ಅಂದ್ರೆ 2 ಈರುಳ್ಳಿ ಇತ್ತು, ಅರ್ಧ ಈರುಳ್ಳಿ ಇದಕ್ಕೆ ನಾವು ಹಾಕಿದ್ದೇವೆ, ರುಬ್ಬಿವಾಗ ಹಾಕಿದ್ದೇವೆ. ಉಳಿದ 1.5 ಈರುಳ್ಳಿ ಇದಕ್ಕೆ. ಹಬ್ಬದ ದಿನಗಳಲ್ಲಿ ಮಾಡೋದಾದ್ರೆ ಇದು ನಾವು ಒಗ್ಗರಣೆ ಮಾಡ್ಲಿಕ್ಕಿಲ್ಲ, ಬೇರೆ ಒಗ್ಗರಣೆ ಮಾಡೋದು. ಈಗ ಇದರಲ್ಲಿ ಈಗ ಮಾಡೋದು, ಈಗ ಸಾಸಿವೆ ಒಗ್ಗರಣೆ ಮಾಡೋದು, ಸಾಸಿವೆ ಹಿಂಗು ಹಾಗೆಲ್ಲ ಮಾಡೋದು. ಹಬ್ಬದ ದಿನಗಳಲ್ಲಿ ಈರುಳ್ಳಿ ಹಾಕ್ಲಿಕ್ಕಿಲ್ಲ ಅಲ್ಲ, ಬೇರೆ ದಿನ ಮಾಡ್ಬೋದು. ನಾವು ಇದಕ್ಕೆ ಅಂಬಟ್ ಅಂತ ಹೇಳೋದು, ಬಟಾಣಿ ಅಂಬಟ್. ಕೊಂಕಣಿಯಲ್ಲಿ ಹೇಳೋದಾದ್ರೆ ಅಂಬಟ್, ಬೇರೆ ಎಲ್ಲ ಗಸಿ ಅಂತ ಹೇಳೋದು. ಗಸಿಗೆ ಕೊಂಕಣಿಯಲ್ಲಿ ಅಂಬಟ್ ಅಂತ ಹೇಳೋದು. ಅಂದ್ರೆ ಈರುಳ್ಳಿ ಒಗ್ಗರಣೆ ಹಾಕೋದಾದ್ರೆ ಅಂಬಟ್. ಇದಕ್ಕೆ ಡೈರೆಕ್ಟ್ ಮಸಾಲೆ ಹಾಕೋದಾ? ಅಲ್ಲ, ಅದನ್ನು ನಾವು ಫಸ್ಟಿಗೆ ನಾವು ಬಟಾಣಿ ಮತ್ತು ಬಟಾಟೆ ಹಾಕಿ ಸ್ವಲ್ಪ ಸ್ಟೀಮ್ ಬಂದ ನಂತರ ಮಸಾಲೆ ಹಾಕೋದು. ಅರೋಮ ಬಂತ? ಚೆನ್ನಾಗಿ ಬರ್ತಾ ಉಂಟು. ಈರುಳ್ಳಿಯ ಸ್ಮೆಲ್ ಒಂಥರ ಈರುಳ್ಳಿ ಬಜ್ಜಿ ಥರನೇ ಬರ್ತಾ ಉಂಟು. ಅಂದರೆ ಇದು ಜಾಸ್ತಿ ಈರುಳ್ಳಿ ಫ್ರೈ ಆಗಬೇಕಲ್ಲ? ಹೌದು, ಇದರಲ್ಲಿ ಇದಕ್ಕೆ ರುಚಿ ಬರೋದು. ಇಲ್ಲದ್ರೆ ಖಾಲಿ ಒಂದು ಗಸಿ ಅಂದ್ರೆ ಏನು ಬೇಡ ಅದಕ್ಕೆ. ಅದಕ್ಕೆ ಈರುಳ್ಳಿ ಒಗ್ಗರಣೆ ಬಂದರೆ ಅಂಬಟ್ ಒಳ್ಳೆ ಪರಿಮಳ ಬರ್ತದೆ. ಸಾಕು. ಇದಕ್ಕೆ ಈಗ ಅದನ್ನು ಹಾಕುವ. ಈಗ ಬಟಾಣಿ ಮತ್ತು ಬಟಾಟೆ ಹಾಕಿ, ಬಟಾಣಿ ಹಾಕ್ಲಿಕ್ಕೆ ನೀರು ಮತ್ತೆ ಹಾಕ್ಬೋದು, ಆ್ಯಡ್ ಮಾಡುವ. ಫಸ್ಟಿಗೆ ನೀರು ಹಾಕಿದರೆ ನೀರು ಹಾಕಿ, ಉಳಿದ ನೀರು ಮತ್ತೆ ಮಿಕ್ಸ್ ಮಾಡುವ. ಇವಾಗ ನಾವು ಬೇಯಿಸಿದ ಬಟಾಟೆ ಹಾಕಿ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಬೋದು. ಆಗ ನಾವು ಮಸಾಲೆಗೆ ಸ್ವಲ್ಪ ಹಾಕಿದ್ದು. ಒಂದು ಸ್ಟೀಮ್ ಬರ್ಬೇಕಂತಿಲ್ಲ, ಹಾಕುವ ಸ್ವಲ್ಪ. ಈಗ ಬಿಸಿ ಆದ ನಂತರ ಕೂಡಲೇ ರುಬ್ಬಿದ ಮಸಾಲೆ ಹಾಕಿ. ಇದಂತೂ ನಾರ್ಮಲ್ ಆಗಿ ಬೆಳಿಗ್ಗೆ ನಾವು ತಿಂಡಿ ಏನು ದೋಸೆ ಈ ತರ ಮಾಡ್ತೇವೆ, ಅದಕ್ಕೂ ಮಾಡ್ಬೋದು. ಇದು ಅದಕ್ಕೂ ಮಾಡ್ಬೋದು, ಯೂಸ್ ಮಾಡ್ಬೋದು. ಇದು ಮತ್ತೆ ಅನ್ನಕ್ಕೆ ಬೆಸ್ಟ್ ಮ್ಯಾಚಿಂಗ್. ಲಂಚಿಗೆ ಅಂಬಟ್ ತೆಳುವರದ್ದು ಅನ್ನಕ್ಕೆ, ರೈಸ್ಗೆ ಬೇರೆ ಯಾವುದಕ್ಕೂ ಆಗೋದಿಲ್ಲ.
ಚಪಾತಿಗೆ ಮಾಡೋದಾದ್ರೆ ಕೂರ್ಮಾನೇ ಬೇಕು. ಕೂರ್ಮ ಮಾಡೋದಲ್ಲ ಅದೇ. ಗರಂ ಮಸಾಲೆ ಹಾಕೋದು. ಇದಕ್ಕೆ ನಾವು ಗರಂ ಮಸಾಲೆ ಏನು ಹಾಕ್ಲಿಕ್ಕಿಲ್ಲ. ಹೌದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾಕೆ ಇದೇ ನೀರು ಹಾಕುವ. ಅದೇ ಬಟಾಣಿ ನೀರು ಹಾಕಿದರೆ ಬೆಸ್ಟ್, ಅದು ವೇಸ್ಟ್ ಆಗೋದಿಲ್ಲಲ್ಲ. ಎಲ್ಲ ಹಾಕಿ ಅಲ್ಲ ಅಕ್ಕ. 4-5 ಜನರಿಗೆ ಆಗುವಷ್ಟು ಆಯ್ತಾ? ಹೌದು, 4-5 ಜಾಸ್ತಿ ಜಾಸ್ತಿ ಆಗಿದೆ. 6 ಮ್ಯಾಕ್ಸಿಮಮ್. 6 ಜನಕ್ಕಿಂತ ಜಾಸ್ತಿ ಆದರೆ ಮುಗಿತದೆ. ಹೌದು, ಒಂದೇ ಹೊತ್ತಿಗೆ ಮುಗಿತು. ಒಂದೇ ಹೊತ್ತಿಗೆ. ಇದರೊಟ್ಟಿಗೆ ಹಪ್ಪಳ ಸಂಡಿಗೆ ಯೂಸ್ ಮಾಡ್ಬೋದು, ಇಲ್ಲದ್ರೆ ಬೇರೆ ಅದೇ ಬೇರೆ ಬೇರೆ ಯಾರಾದ್ರೂ ಮಾಡ್ಬೋದು. ಉಪ್ಪಿನಕಾಯಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ. 2 ನಿಮಿಷ ಸ್ಟೀಮ್ ಬಂದರೆ ಕುದಿ ಬಂದರೆ ಇದಕ್ಕೆ ಮುಚ್ಚಬಹುದು ಲಿಡ್. ಆಫ್ ಮಾಡ್ಬೋದು ಗ್ಯಾಸ್. ಓಕೆ, ಆಗಿದೆ ಬೆಂದಿದೆ. ಆಯ್ತು, ಈಗ ಬಟಾಟೆ ಅಂಬಟ್ ರೆಡಿ ಆಗಿದೆಲ್ಲ. ಕಂಪ್ಲೀಟ್. ಓಕೆ, ಆಫ್ ಮಾಡ್ತಾನೆ. ಈಗ ಸರ್ವ್ ಮಾಡಬೇಕಲ್ಲ. ಓಪನ್ ಮಾಡೋದಾ? ನೀವು ಓಪನ್ ಮಾಡಿ. ಓಕೆ, ನಾನೇ ಓಪನ್ ಮಾಡೋದು. ಈಗ ಗಮ್ ಅಂತ ಇಡೀ ಬರುತ್ತಲ್ಲ. ನೋಡುವ. ಓಕೆ, ಪರಿಮಳ ಬಂತಲ್ಲ. ಹೌದು, ಚೆನ್ನಾಗಾಗಿದೆಲ್ಲ. ಇನ್ನು ಸರ್ವ್ ಮಾಡಬೇಕಲ್ಲ. ನಾವು ಸೀಸನಲ್ಲಿ ಏನು ಸಿಗುತ್ತೆ ಅದನ್ನು ಬೇಗ ತಂದು ಮಾಡೋದಲ್ಲ. ಅದೇ ಈಗ ಡ್ರೈ ಆದರೆ ಅದು ಒಳ್ಳೆದಾಗುದಿಲ್ಲ. ಅದು ಸ್ವಲ್ಪ ಲೇಟ್ ಆಗ್ತದಲ್ಲ. ಅದಕ್ಕಂದ್ರೆ ಮುಂಚಿನ ದಿನ ಸೋಕ್ ಮಾಡಬೇಕು, ಓವರ್ ನೈಟ್ ಸೋಕ್ ಮಾಡಿ. ಇದಂದ್ರೆ ಏನಿಲ್ಲ, ಓಪನ್ ಮಾಡೋದು, ಬಿಸಿ ಮಾಡಿ ಆಯ್ತು. ಇದು ಈಗ ಸರ್ವಿಂಗ್ ಬೌಲಲ್ಲಿ. ಓಕೆ ಸರ್, ಇದರಲ್ಲಿ ನೀವು ಈಗ ಎಕ್ಸ್ಟ್ರಾ ರೈಸ್ ತಗೊಳ್ಬೋದಲ್ಲ. ಓಕೆ, ನೀವು ಮಾತ್ರ ರೈಸ್ ಎಲ್ಲ ಚಪಾತಿ ಏನು ತಂದಿಲ್ಲ. ಹೀಗೆ ತಿಂತೇನೆ. ಓಕೆ, ನಿಮಗೋಸ್ಕರ ಹಸಿ ಬಟಾಣಿ ಗಸಿ ಬಿಸಿ ಬಿಸಿ ಆಗಿದೆ. ಓಕೆ, ನಿಮ್ಮ ಕೊಂಕಣಿಯಲ್ಲಿ ಬಟಾಣಿ ಅಂಬಟ್ ಅಲ್ಲ, ಬಟಾಣಿ ಅಂಬಟ್. ಅದಕ್ಕೆ ಬಟಾಣಿ ಅಂಬಟ್ ಅಂತ ಹೇಳಿದ್ರೆ ಚಂದ ಅಂತ, ಅಷ್ಟು ಅದಕ್ಕೆ ನಿಮ್ಮ ಸ್ಪೆಷಲ್ ಬರ್ತದೆ. ಓಕೆ ಮ್ಯಾಮ್, ಚೆನ್ನಾಗಿ ಬಂದಿರ್ಬೋದು ಅಂತ ಅನಿಸ್ತಾ ಉಂಟು. ಬಟಾಟೆ ಮತ್ತು ಬಟಾಣಿ ಎರಡು BB ಸೇರಿದ್ರೆ ಚೆನ್ನಾಗಿರುತ್ತಲ್ಲ. ಏನು ಗಾರ್ಲಿಕ್ ಹಾಗೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ವಿದ್ಯಾಶಣಿ ಅವರು ಸಖತ್ತಾಗಿ ಬಟಾಣಿ ಅಂಬಟ್ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಬಟಾಣಿ ಅಂಬಟ್ ತಯಾರಿಸುವ ವಿಧಾನ. ಮೊದಲು ಬಟಾಣಿ ಹಾಗೂ ಆಲೂಗಡ್ಡೆಗೆ ಮುಳುಗುವಷ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ 1 ಕಪ್ ತೆಂಗಿನ ತುರಿಗೆ, ಈರುಳ್ಳಿ, ಹುಣಸೆ ಹಣ್ಣು, ಹುರಿದ ಒಣಮೆಣಸು, ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಸಿಪ್ಪೆ ಸುಲಿದು ಹೋಳುಗಳಾಗಿ ಮಾಡಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಬಳಿಕ ಬೇಯಿಸಿದ ಬಟಾಣಿ, ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ ಹಾಕಿ ಕುದಿಸಿ. ಈಗ ಬಿಸಿ ಬಿಸಿಯಾದ ಬಟಾಣಿ ಅಂಬಟ್ ರೆಡಿ. ಬಟಾಣಿ ಅಂಬಟ್ ಮಾಡೋದು ಹೇಗೆ ಅಂತ ನೋಡಿದಾರಲ್ಲ, ಸಾಕಾಗಿರುತ್ತೆ. ಇದರ ಜೊತೆ ಒಂದು ಪ್ಲೇಟಲ್ಲಿ ಊಟ ಎಲ್ಲ ಇದ್ದರೆ ಬಟಾಣಿ ಅಂಬಟ್ಟು ಮತ್ತು ಊಟ ಮ್ಯಾಚಿಂಗ್ ಕರೆಕ್ಟ್ ಆಗಿರುತ್ತೆ. ನಾನು ಇದನ್ನು ಫುಲ್ ಟೇಸ್ಟ್ ಮಾಡೋಕ್ಕೆ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾತ್ ಬ್ಯೂಟಿ ಸೂಪ್, ಸತ್ಯನಾಸ್ ಫ್ರೂಟ್ಸ್, ಮಿಕೌಸ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರ್ಯಾಂಡ್ ಅವರ್ ಡೈಲಿ ಫುಡ್. ಎಸ್, ವಿದ್ಯಾಶಣಿಯವರು ಆವಾಗಲೇ ಒಂದು ಡಿಶ್ ರೆಡಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಜ್ಯೂಸ್ ಮಾಡಿಕೊಡ್ತಾನೆ ಅಂತ ಹೇಳಿದರು. ಏನು ಜ್ಯೂಸ್ ಏನು ಅಂತ ಅವ್ರ ಜೊತೆ ಕೇಳುವಲ್ಲ. ಓಕೆ ಮ್ಯಾಮ್, ಇವಾಗ ಜ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ರಲ್ಲ. ಜ್ಯೂಸ್ ಅಂದರೆ ಜ್ಯೂಸ್ ಅಲ್ಲ, ಫ್ರೂಟ್ಸ್ ಹಾಕಿ ರಾಯಲ್ ಕಸ್ಟರ್ಡ್ ಫಲೂದಾ, ಸ್ವೀಟ್ ಅಂಡ್ ಕೋಲ್ಡ್ ಫಲೂದಾ ಕಸ್ಟರ್ಡ್, ರಾಯಲ್ ಕಸ್ಟರ್ಡ್ ಫಲೂದಾ ಅಲ್ಲ, ಅಂದ್ರೆ ಜ್ಯೂಸ್ ಟೈಪ್ ಅಲ್ಲ, ಸ್ವಲ್ಪ ಲಿಕ್ವಿಡ್ ಡ್ರೈ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ. ಓಕೆ ಓಕೆ, ಫಲೂದಾ ಮಾಡ್ಲಿಕ್ಕೆ ಫಸ್ಟ್ ಎಂತ? ಫಲೂದಾ ಮಾಡಲಿಕ್ಕೆ ಫಸ್ಟಿಗೆ ನಾವು ಇದನ್ನು ಏನು ಮಿಕ್ಸ್ ಮಾಡಲಿಕ್ಕಿಲ್ಲ, ಏನು ಮಿಕ್ಸ್ ಮಾಡಲಿಕ್ಕಿಲ್ಲ. ನಾವು ಇದು ಹಾಕೊಂಡು ಕುಡಿಯೋದೇ ತಿನ್ನೋದೇ ಹಾಗೆ. ಓಕೆ ಓಕೆ, ಇದನ್ನು ನಾವು ಈಗ ನಾರ್ಮಲ್ ಆಗಿ ಮಿಕ್ಸ್ ಮಾಡಲಿಕ್ಕೆ ಗ್ರೈಂಡರ್ ಮಿಕ್ಸಿಯಲ್ಲಿ ಏನಿಲ್ಲ. ಇದನ್ನು ಒಂದಿಗೆ ಸಣ್ಣ ಸಣ್ಣ
ಇದು ಮಾಡಬೇಕು. ಮಾಡ್ಕೊಳ್ಳೋಲ್ಲ. ಓಕೆ, ಎಲ್ಲ ರೆಡಿ ಇದೆ. ಕಟ್ ಮಾಡ್ಲಿಕ್ಕೆ ಮಾತ್ರ ಬಾಕಿ ಇದೆ. ಓಕೆ, ಬಾಳೆಹಣ್ಣು ಏನೆಲ್ಲ ಹಾಕಿದ್ರೆ ಇದಕ್ಕೆ ಫಸ್ಟಿಗೆ ನೀವು? ಬಾಳೆಹಣ್ಣು, ಆ್ಯಪಲ್ ಏನು ಬೇಕಾದ್ರೂ ಹಾಕ್ಬೋದು, ನಮ್ಮ ಇಷ್ಟ. ಫ್ರೂಟ್ಸ್ ಏನೆಲ್ಲ ಹಾಕ್ಬೋದಲ್ಲ? ಡ್ರೈ ಫ್ರೂಟ್ಸ್, ಬಾಳೆಹಣ್ಣು, ಆರೆಂಜ್ ಹಾಕ್ಬೋದು ಮೇನ್. ಮತ್ತೆ ಅವರವರ ಇಷ್ಟ. ಎಲ್ಲ ಈಗ ಫ್ರೂಟ್ಸ್ ಎಲ್ಲ ಸಿಗ್ತದೆ ಅಲ್ಲ, ಫಲದಕ್ಕೆ ಯಾವ ಫ್ರೂಟ್ಸ್ ಬೇಕಾದ್ರೆ ಹಾಕ್ಬೋದು. ನೀವು ಸಬ್ಜಾ ಸೀಡ್ ಬೇಕು ಇದಕ್ಕೆ, ಸಬ್ಜಾ ಸೀಡ್. ಅದಿದ್ರೆ ಚೆನ್ನಾಗಿ. ವರ್ಮಿಶೆಲ್ಲಿ ಶಾವಿಗೆ, ಅದು ಹಾಕಿದ್ರೆ ಮಾತ್ರ ಫಲೂದಾ ಅಂತ ಹೇಳೋದು. ಶಾವಿಗೆಯನ್ನು ಮಾಡಿ ನಾನು ರೆಡಿ ಮಾಡಿ ತಂದಿದ್ದೇನೆ. ಸ್ವಲ್ಪ ಶಾವಿಗೆ, ಜಾಸ್ತಿ ಅಲ್ಲ, 2 ಸ್ಪೂನ್. ಯಾವುದು ಕೂಡ ಜಾಸ್ತಿ ತಿಂದ್ರೆ ಎಲ್ಲ ಜಾಸ್ತಿ ಆಗ್ತದೆ ಅಲ್ಲ. ಬಾಳೆಹಣ್ಣು 2 ತಗೊಂಡಿದ್ದೇನೆ. ಇದಂದ್ರೆ ಇಬ್ಬರಿಗಾಗುವಷ್ಟು. ನಾರ್ಮಲ್ ನಾವು ಫ್ರೂಟ್ಸ್ ಅನ್ನ ಹೀಗೆ ತಿನ್ನೋದಕ್ಕಿಂತ ಈ ತರ ಸ್ಪೆಷಲ್ ಆಗಿ ಚೆನ್ನಾಗಿರುತ್ತೆ ಅಲ್ಲ. ಸ್ವೀಟ್ ಅಂಡ್ ಕೋಲ್ಡ್ ಅಂದ್ರೆ ಈಗ ಸಮ್ಮರ್ ಬಂತಲ್ಲ, ಮಾರ್ಚ್ ಏಪ್ರಿಲ್ ಅಲ್ಲೆಲ್ಲ ಹೀಗೆ ಮಾಡ್ತೀವಿ. ಮನೆಯ ಹೊರಗಡೆ ಒಂದು ಆವರಣದಲ್ಲಿ ಈ ತರ ಕುತ್ಕೊಂಡು ಮಾತುಕತೆ ಮಾಡ್ತಾ ಗೊತ್ತೇ ಆಗಲ್ಲ, ಆ ಟೈಮ್ ಹೋಗೋದು. ಆಯ್ತು, ಉಳಿದದೆಲ್ಲ ಮಿಕ್ಸ್ ಮಾಡೋದು. ಇದಕ್ಕೆ ನಾವು ಫಸ್ಟಿಗೆ ಇದು ಹಾಕೋದು. ಈಗ ಫಸ್ಟಿಗೆ ಒಂದು ಶಾವಿಗೆ ಹಾಕೋದು. ಅದಂದ್ರೆ ಅಡಿಯಲ್ಲಿ ಶಾವಿಗೆ, ಅದರ ಮೇಲೆ ಸಬ್ಜಾ ಸೀಡ್, ಅದಂದ್ರೆ ಲೇಯರ್ ಬರುತ್ತೆ. ಶಾವಿಗೆನ ಬೇಯಿಸ್ಕೊಂಡಿದ್ರಲ್ಲ? ಹೌದು, ಬೇಯಿಸಿ. ಒಗ್ಗರಣೆ ಬೇಕಂತಿಲ್ಲ, ನಾನು ಮಾತ್ರ ಹಾಕಿಟ್ಟದ್ದು ಒಗ್ಗರಣೆದು ಶಾವಿಗೆಯನ್ನು ತಂದಿದ್ದೆ. ಇದರ ಮೇಲೆ ಇದನ್ನು ನಾವು ಹಾಕ್ತಾ ಇದ್ದೇವೆ. ಅದು ಅದಕ್ಕೆ ಏನು ಹೇಳೋದು? ಸಬ್ಜಾ ಸೀಡ್ ಅಲ್ಲ? ಓಕೆ. ಇದಕ್ಕೆ ನಾವು ಇನ್ನೊಂದು ಏನ ಹೆಸರು ಹೇಳ್ತಾರೆ ಈಗ, ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ. ಓಕೆ. ನಾವು ನಮ್ಮ ಊರ ಕಡೆ ಎಲ್ಲ ಹೇಳ್ತಾರೆ ತನು ಬೀಜ ಅಂತ, ಅಂದ್ರೆ ತಂಪಾಗ್ಲಿಕ್ಕೆ. ಇದರ ಮೇಲೆ ಡ್ರೈ ಫ್ರೂಟ್ಸ್. ಖರ್ಜೂರ, ಗೇರು ಬೀಜ, ದ್ರಾಕ್ಷಿ ಎಲ್ಲ ಉಂಟು, ಎಲ್ಲ ಹಾಕ್ಬೋದು. ಇನ್ನೊಂದು ಲೇಯರ್ ಪುನಃ ನಾವು ಇದನ್ನೆಲ್ಲ ಹಾಕ್ತಾ ಇದ್ದೇವೆ, ಸಬ್ಜಾ ಸೀಡ್ಸ್. ಕಟ್ ಮಾಡಬೇಕು ಅಂತಿಲ್ಲ, ಹಾಗೆ ಮಾಡಬೇಕು. ಇದರ ಮೇಲೆ ಇದನ್ನು ನಾವು ಹಾಕ್ತಾ ಇದ್ದೇವೆ, ಕಟ್ ಮಾಡಿದ ಬಾಳೆಹಣ್ಣು, ಆರೆಂಜ್, ದ್ರಾಕ್ಷಿ. ಅವರವ್ರ ಇಷ್ಟ, ಏನು ಬೇಕಾದ್ರೂ ಹಾಕ್ಬೋದು. ಆ್ಯಪಲ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದಲ್ಲ? ಪೈನಾಪಲ್ ಮಾಡ್ಬೋದು. ಇವಾಗ ಫೈನಲ್ ಟಚ್ ಅಲ್ಲ? ಫೈನಲ್ ಈಗ ಕಸ್ಟರ್ಡ್ ಮಾಡ್ತಾ. ಕಸ್ಟರ್ಡ್ ಇದು ಹಾಕಿ ರೆಡಿ ಮಾಡಿದ ಕಸ್ಟರ್ಡ್. ರೆಡಿ ಮಾಡಿದ ಕಸ್ಟರ್ಡ್ ಏನೆಲ್ಲ? ರೆಡಿಮೇಡ್ ಕಸ್ಟರ್ಡ್. ಇದಕ್ಕೆ ಹಾಲು ಅವರದೇ ಒಂದು, ಅಂದರೆ ಅಂಗಡಿಯಿಂದಲೇ ತಂದದ್ದು ನಾನು. ರೆಡಿ ಟು ಈಟ್ ಕಸ್ಟರ್ಡ್ ಸೇಮ್ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲ ಫ್ರೂಟ್ಸ್ ಎಲ್ಲ ಮತ್ತೆ ರೋಸ್ ಎಸೆನ್ಸ್, ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ತಾರೆ, ಅವರವರ ಇಷ್ಟ. ಈಗೆಲ್ಲ ಹಾಗೆ ಅಲ್ಲ, ಆಪ್ಷನ್ಸ್ ಏನೇನು ಬೇಕು ಹಾಗೆ. ಇದೊಂದು ಫ್ರೂಟ್ಸ್ ಎಲ್ಲ ರೆಡಿ ಇದ್ರೆ ಒಂದು 5 ನಿಮಿಷದಲ್ಲಿ ಎಲ್ಲ ರೆಡಿ ಆಗ್ತದಲ್ಲ? ಓಕೆ, ನಿಮಗೋಸ್ಕರ ರಾಯಲ್ ಫಲೂದಾ ಕಸ್ಟರ್ಡ್ ರೆಡಿ ಆಗಿದೆ. ಹೇಗಾಗಿದೆ ಅಂತ ಹೇಳಬೇಕು. ರಾಯಲ್ ಫಲೂದಾ ಕಸ್ಟರ್ಡ್ ಹೆಸರು ಸ್ವಲ್ಪ ಉದ್ದ ಉಂಟು, ಆದ್ರೆ ರೆಡಿ ಮಾಡ್ಲಿಕ್ಕೆ ಬೇಗ ಆಗ್ತದೆ. ಅದೇ ಹೆಸರಿಗಿಂತ ಬೇಗ ನಾವು ರೆಡಿ ಮಾಡ್ಲಿಕ್ಕೆ ಆಗ್ತದೆ. ರಾಯಲ್ ಫಲೂದಾ ಕಸ್ಟರ್ಡ್ ಅಲ್ಲ, ಸಖತ್ತಾಗಿ ಬಂದಿದೆ. ನಾರ್ಮಲ್ ಆಗಿ ಕಸ್ಟರ್ಡ್ ಅಂತೂ ನಮ್ಮ ರೆಡಿ ಸಿಗುತ್ತೆ, ಎಲ್ಲ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ರೆ ರಾಯಲ್ ಫಲೂದಾ ಕಸ್ಟರ್ಡ್ ರೆಡಿ ಆಗ್ತದಲ್ಲ. ಒಬ್ಬೊಬ್ರು ಇದಕ್ಕೆ ಐಸ್ ಕ್ರೀಮ್ ಸಹ ಹಾಕ್ತಾರೆ, ಐಸ್ ಕ್ರೀಮ್ ಮೇಲೆ ಒಂದ್ ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಮತ್ತೆ ಚೆನ್ನಾಗಿರುತ್ತೆ, ಗಡ್ಬಡ ಅಂತ ಆಗ್ತದೆ. ಓಕೆ, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಉಂಟು. ಟೇಸ್ಟ್ ನೋಡುವಲ್ಲ? ಥ್ಯಾಂಕ್ ಯು. ಎಸ್, ವಿದ್ಯಾಶಾಣಿ ಅವರು ರಾಯಲ್ ಫಲೂದಾ ಕಸ್ಟರ್ಡ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತ ಇದನ್ನು ಟೈಮ್ ತಗೊಳ್ಳೋದಿಲ್ಲ, ಅಂದರೆ ಅಷ್ಟು ರೆಡಿ ಆಗಿದ್ದೇನೆ ಟೇಸ್ಟ್ ಮಾಡೋಕ್ಕೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ರಾಯಲ್ ಕಸ್ಟರ್ಡ್ ಫಾಲೂದಾ ತಯಾರಿಸುವ ವಿಧಾನ. ಮೊದಲಿಗೆ ಬಾಳೆಹಣ್ಣು ಹಾಗೂ ಕಿತ್ತಳೆ ಹಣ್ಣನ್ನು ಚಿಕ್ಕದಾಗಿ ತುಂಡು ಮಾಡಿಟ್ಟುಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಬೇಯಿಸಿದ ಶಾವಿಗೆ, ನೆನೆಸಿದ ಕಾಮಕಸ್ತೂರಿ, ಒಣದ್ರಾಕ್ಷಿ ಹಾಗೂ ಖರ್ಜೂರ ಚೂರುಗಳು, ತುಂಡು ಮಾಡಿಟ್ಟ ಬಾಳೆಹಣ್ಣು ಹಾಗೂ ಕಿತ್ತಳೆ, ಕಸ್ಟರ್ಡ್ ಹಾಕಿ ಸರ್ವ್ ಮಾಡಿ. ಈಗ ಸವಿಯಾದ ರಾಯಲ್ ಕಸ್ಟರ್ಡ್ ಫಾಲೂದಾ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಇವಾಗ ಒಂದು ರಾಯಲ್ ಫಲೂದಾ ಕಸ್ಟರ್ಡ್, ಇನ್ನೊಂದು ಬಟಾಣಿ ಅಂಬಟ್ ಅಲ್ಲ, ಬಟಾಣಿ ಗಸಿ, ಎರಡು ರೆಡಿ ಇದೆ. ಯಾವ್ದನ್ನು ಫಸ್ಟ್ ಟೇಸ್ಟ್ ನೋಡುವ? ಗಸಿ ಫಸ್ಟ್ ತಿನ್ಬೇಕೀಗ, ಆಮೇಲೆ ಸ್ವೀಟ್, ಫಸ್ಟಿಗೆ ಸ್ಪೈಸಿ. ಓಕೆ, ಹಾಗಾದ್ರೆ ಇದು ನಾರ್ಮಲ್ ಊಟಕ್ಕೆ ರೈಸಿಗೆಲ್ಲ ಒಳ್ಳೇದಲ್ಲ, ತಗೊಳ್ಳಿ ನೀವು ಕೂಡ. ಇದು ನಾರ್ಮಲ್ ನಿಮ್ಮ ಕೊಂಕಣಿ ಸ್ಟೈಲ್ ಅಲ್ಲ?
ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಲ್ಲ, ಮಧ್ಯಾಹ್ನದ ಊಟಕ್ಕೆಲ್ಲ ಇದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ನೀವು ಊಟಕ್ಕೆ ಮಾತ್ರ ತಿನ್ನಬೇಕು ಅಂತ ಹೇಳಿದ್ರಿ, ಆದರೆ ಇದು ಚಪಾತಿ ಪರೋಟ ತಿನ್ಬೋದು. ಹೌದು, ನಾರ್ಮಲ್ ಆಗಿ ಟೇಸ್ಟ್ ಇದೆ, ಹಾಗಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದಲ್ಲ. ಓಕೆ, ಚೆನ್ನಾಗಿ ಬಂದಿದೆ ಮ್ಯಾಮ್. ಈಗ ಸೆಕೆಂಡ್ ನಾವು ರಾಯಲ್ ಪಲಾವ್ ಕಸ್ಟರ್ಡ್ ಅಲ್ಲ, ಇದನ್ನು ಮಿಕ್ಸ್ ಮಾಡಬೇಕಾ? ಹೀಗೆ ಮಿಕ್ಸ್ ಮಾಡ್ಬೋದು, ಅಡಿಯಿಂದ ಮಿಕ್ಸ್ ಮಾಡ್ಬೋದು ಬೇಕಾದರೆ. ಓಕೆ, ಅಡಿಯಲ್ಲಿ ಶಾವಿಗೆ ಸಬ್ಜಾ ಸೀಡ್ ಇದೆ. ಇದು ಹಾಕೋದುಂಟು. ಇದನ್ನು ನಾರ್ಮಲು ನಾವು ಜ್ಯೂಸ್ ಎಲ್ಲ ಮಾಡಿ ಕುಡಿಯೋದಕ್ಕಿಂತ ಈ ಥರ ಮಾಡಿ ತಿನ್ಬೋದಲ್ಲ. ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಆ್ಯಪಲ್ ಅದು ಇದೆಲ್ಲ ಅಲ್ಲ, ಸ್ವಲ್ಪ ಕೋಲ್ಡ್ ಇದ್ದರೆ ಇನ್ನೂ ಚೆನ್ನಾಗಿ. ಹೌದು, ಓಕೆ. ಯಾಕೆ ನಾವೇನು ಶುಗರ್ ಏನು ಹಾಕಿಲ್ಲ, ನಾರ್ಮಲ್ ಆಗಿ ಇದರಲ್ಲಿ ಇದೆ ಸ್ವೀಟ್, ಅದರಲ್ಲಿ ಇದೆ ಕಸ್ಟರ್ಡಲ್ಲೇ ಸ್ವೀಟ್ ಇದೆ. ಚೆನ್ನಾಗಿ ಬಂದಿದೆ. ಎರಡು ಕೂಡ ಸಾಕಾಗಿದೆ. ಹೇಗೆ ಅನ್ನಿಸ್ತು ಎರಡು ಅಡಿಗೆ ಮಾಡಿ? ಖುಷಿ ಆಯ್ತು. ಒಂದು ನಿಮ್ಮ ಡೆಮೋ ತರ ಒಂದು ಡೆಮೋ ಮಾಡಿ ತೋರಿಸಿದೆ. ಡೆಮೋ ಮಾಡಿದ್ರೆ ಡೆಮೋ ನನ್ನ ಮೇಲೆ ಮಾಡಿದ್ರು. ಕಸ್ಟರ್ಡ್ ಡೆಮೋ. ಹೌದೌದು, ಕಸ್ಟರ್ಡ್ ಡೆಮೋ ಮಾಡಿದ. ಅದೇ ಚೆನ್ನಾಗಿ ಬಂದಿದೆ, ಎರಡು ಕೂಡ ಒಳ್ಳೆ ಟೇಸ್ಟ್ ಇದೆ. ಕಸ್ಟರ್ಡ್ ಅಂತೂ ನಾನಂತೂ ಫುಲ್ ಖಾಲಿ ಮಾಡ್ತೇನೆ, ಅದಂತೂ ರೈಸಿಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಎರಡು ಅಡಿಗೆ ಕೂಡ ಟೇಸ್ಟ್ ಬಂದಿದೆ. ಥ್ಯಾಂಕ್ ಯು. ಈಗ ನಾವು ಏನೇ ಅಡುಗೆ ಮಾಡಿದ್ರು ಆಯಿಲ್ ಅಂತೂ ಬೇಕು, ಅದಕ್ಕೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಥ್ಯಾಂಕ್ ಯು. ಹಾಗೆ ನಾವು ಬಟಾಣಿಯ ಗಸಿ ಮಾಡಿದ್ವಿ, ಅದಕ್ಕೆ ಊಟಕ್ಕೆ ರೈಸ್ ಬೇಕಲ್ಲ. ಇದು ಕೂಡ ಗ್ರೀನ್ ಕಲರ್ ಇದೆ. ಗ್ರೀನ್ ಕಲರ್, ಮುಂಚೆದ ಕಲರ್ ಬೇರೆ ಇತ್ತು. ಗ್ರೀನ್ ಬಟಾಣಿ, ಗ್ರೀನ್ ಕಲರ್, ಎರಡು ಕೂಡ ಗ್ರೀನ್. ಹಾಗೆ ಸಂತೋಷ್ ರೈಸ್ ಮೇಲೆ ಥ್ಯಾಂಕ್ ಯು. ಓಕೆ, ವಿದ್ಯಾಶಾಣೆ ಮ್ಯಾಮ್ ರಾಯಲ್ ಫಲೂದಾ ಕಸ್ಟರ್ಡ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಗಸಿ, ಬಟಾಣಿ ಗಸಿ, ಎರಡು ಕೂಡ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಆಗಿತ್ತು, ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದನ್ನೆಲ್ಲ ಫುಲ್ ಕಾಲ್ ಮಾಡ್ತೇನೆ. ಹಾಗಾಗಿ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.